ನಿಟ್ಟೆ ವಿದ್ಯಾಸಂಸ್ಥೆ ಒಂದು ಅಂಗಸಂಸ್ಥೆ ಅರೋಮಾ 2025 ಫುಡ್ ಫೆಸ್ಟಿವಲ್ ಆರ್ಗನೈಸ್ ಮಾಡಿದ್ದೇವೆ ಈ ಶನಿವಾರ 26ಗೆ. ಈ ಕಾರ್ಯಕ್ರಮವು ಮಧ್ಯಾಹ್ನ 3 ಗಂಟೆಗೆ ಆರಂಭವಾಗಿ ಈವ್ನಿಂಗ್ 9:30-10 ವರೆಗೆ ಈ ಕಾರ್ಯಕ್ರಮವು ಮುಂದುವರೆಯಲಿದೆ. 1995 ಇಂದ ಈ ಫುಡ್ ಫೆಸ್ಟಿವಲ್ ಕಾನ್ಸೆಪ್ಟ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಮಂಗಳೂರಿಗೆ. ಒನ್ ಆಫ್ ದಿ ಓಲ್ಡೆಸ್ಟ್ ಫುಡ್ ಫೆಸ್ಟಿವಲ್ ಮಂಗಳೂರಲ್ಲಿ ನಡೀತಿರೋದು. ಕಳೆದ 2 ವರ್ಷದಲ್ಲಿ ಕೋವಿಡ್ ಕಾರಣದಿಂದ ನಡೆಯಲಿಲ್ಲ, ಹಾಗೆ ಈ ವರ್ಷ ವಿಜೃಂಭಣೆಯಿಂದ ಆಚರಿಸಲು ನಾವು ಪ್ಲಾನ್ ಮಾಡಿದ್ದೇವೆ. 5 o'clock ಗೆ ಈ ಇಡೀ ಪ್ರೋಗ್ರಾಮಿನ ಇನೋಗ್ರೇಷನ್ ಆಗಿ ನಾವು ಈ ಕಾರ್ಯಕ್ರಮವನ್ನು ಕಂಟಿನ್ಯೂ ಮಾಡಲಿದ್ದೇವೆ. 15+ ಫುಡ್ ಸ್ಟಾಲ್ಸ್, ಶಾಪಿಂಗ್ ಸ್ಟಾಲ್ಸ್, ಆಟೋ ಶೋ, ಹೀಗೆ ವಿವಿಧ ಸ್ಟಾಲ್ಸ್ಗಳಿವೆ. ಜೊತೆಗೆ ಎಂಟರ್ಟೈನ್ಮೆಂಟ್ ಪಾರ್ಟ್ ಆಗಿ ಬ್ಯಾಂಡ್ ರಿದಮ್ ಮೇಟ್, DJ ಮತ್ತೆ ಕ್ವಶನ್ ಕಿಡ್ಸ್ ಇವರಿಂದ ಡ್ಯಾನ್ಸ್. ಸ್ಪೆಷಲ್ ಆಗಿ ನಮ್ಮದೇ ಸ್ಟೂಡೆಂಟ್ಸ್ ಇಂದ ಒಂದು ಫ್ಲೇರಿಂಗ್ ಶೋ ಇರಲಿದೆ. ಇಡೀ ಸ್ಟೇಜ್ ಅಲ್ಲಿ ಒಂದು 30+ ಸ್ಟೂಡೆಂಟ್ಸ್ ಇಂದ ಫ್ಲೇರಿಂಗ್ ಶೋ, ಹೀಗೆಲ್ಲ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ದೇವೆ. ನನ್ನ ಜೊತೆ ಇದ್ದಾರೆ ಪ್ರಿನ್ಸಿಪಲ್ ಡಾಕ್ಟರ್ ಧೀರಜ್ ಪಾಟೀಲ್. ಈ ಬಗ್ಗೆ ಅವರ ಅನಿಸಿಕೆಯನ್ನು ಮುಂದುವರಿಸ್ತಾರೆ. Good morning. On behalf of Nite University and Nite Institute of Hospitality Services, we would like to invite all the citizens of Bangalore and you all to the event that is have a legacy of 33 years. And Aroma is just not an event; it's a heart of our students who organize this event. This is a process of teaching and learning what students earn from marketing the product to organizing a full event. It's a good show where we have a good band coming in and good entertainment of a Saturday night we have organized, and we'll be happy that most people from Bangalore could be a part of this event. Padil campus. First year hospital. ಸಂಜೆ 5 ಗಂಟೆಗೆ ಇನೋಗ್ರೇಷನ್ ಪ್ರೋಗ್ರಾಮ್. ಸಂಜೆ 5 ಗಂಟೆಗೆ ಇದು ಇಡೀ ಕೌಂಟರ್ಸ್ ಎಲ್ಲ 3 ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ. ಇನೋಗ್ರೇಷನ್ಗೆ ಚೀಫ್ ಗೆಸ್ಟ್ ಆಗಿ ತಾಜ್ ವಿವಾಂತದ GM ಮಿಸ್ಟರ್ ಶಿಜು ನಂಬಿಯಾರ್ ಬಂದಿದ್ದಾರೆ. ಅದರ ಜೊತೆ ಚೀಫ್ ಗೆಸ್ಟ್ ಆಗಿ ನಮ್ಮ ಲೋಕಲ್ ಕಾರ್ಪೊರೇಟರ್ ಮಿಸ್ ಚಂದ್ರಾವತಿ ಮತ್ತೆ ತಾಜ್ ಬೇಕಲ್ ರಿಸಾರ್ಟಿನ LAD ಮ್ಯಾನೇಜರ್ ಮಿಸ್ಟರ್ ಹುಸೇನ್ ಇವರಿದ್ದಾರೆ. ಕೆಲವು ಸೆಲೆಬ್ರಿಟೀಸ್ ಎಲ್ಲ ಕರೆದಿದ್ದೇವೆ, ಅವ್ರು ಕನ್ಫರ್ಮೇಶನ್ ಮಾಡಿಲ್ಲ, ಅದಕ್ಕೋಸ್ಕರ ನಾವು ಪ್ರೆಸ್ ನೋಟ್ ಅಲ್ಲಿ ಅವರ ಹೆಸರು ಹಾಕಿ ಅವೆಲ್ಲರೂ ಬರಬೇಕು, ಲೈಕ್ ಬಂದು ಬಿ ಪಾರ್ಟ್ ಆಫ್ ದಿಸ್ ಇವೆಂಟ್.